ಒಂದೇ ನಿಮಿಷ ಒಂದು ವರ್ಡ್ ಮಾತಾಡ್ತೇನೆ ನಾನು. ಪಶುಸಂಗೋಪನಾ ಮಂತ್ರಿಯವರು ಹೇಳಿದಕ್ಕೆ ಇಡೀ ಕರ್ನಾಟಕದಲ್ಲಿ ಲೀಗಲಿ ಸ್ಲಾಟರ್ ಹೌಸ್ ಇರುವುದು 2, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಲೀಗಲಿ ಒಂದೇ ಒಂದು ಸ್ಲಾಟರ್ ಹೌಸ್ ಇಲ್ಲ. ಆದ್ರೂ ದಿನನಿತ್ಯ ಮಾಂಸಗಳು ಬರ್ತವೆ. ಪೊಲೀಸ್ ಇಲಾಖೆಯಿಂದ ಈ ಹಿಂದೆ ನೈಟ್ ಚೆಕ್ ಬಿಟ್ ಪೋಸ್ಟ್ಗಳು ಹಾಕಿದ್ದು, ಅದನ್ನು ತೆಗೆದಿದ್ದಾರೆ. ಅದರ ಒಟ್ಟಿಗೆ ಅವರು ಇಲ್ಲಿಗಲ್ ಆಗಿ ಆ ಸ್ಲಾಟರ್ ಹೌಸ್ಗಳಿಗೆ ಬೇರೆ ಬೇರೆ ಕೊಂಡೋಗುವಾಗ ಅವರ ಆಸ್ತಿಯನ್ನ ಮುಟ್ಟುಗೋಲಾಗ್ತಿದ್ರು, ಅದನ್ನು ಹಾಕಲ್ಲ. ಇದು ಎಲ್ಲ ಮಾಡದಿದ್ರೆ ಗೋಶಾಲೆಗೆ ಗೋಗ ಎಲ್ಲಿಂದ ಬರುತ್ತೆ? ಕಸಾಯಿಖಾನೆಗೆ ಹೋಗುತ್ತೆ. ನಾನು ಇದನ್ನ ಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು. ಈಗ ಸಾರಿಗೆ ಪ್ರಶ್ನೆಯನ್ನ ನಾನು ಈಗ ಪ್ರಶ್ನೆ ನಂಬರ್ 183 ಅಲ್ಲ ಒಂದು ಕನ್ಫ್ಯೂಸ್ ಆಗಲ್ಲ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2386 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ಮಂತ್ರಿಗಳು ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿದಂತ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಬಸ್ಸುಗಳ ಸಂಖ್ಯೆ, ಅದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳ ವಿವರ ಕೇಳಿದ್ದೆ. ಅವರು ಎಷ್ಟು ಬಸ್ಸುಗಳು ಓಡಾಡ್ತಾ ಇದ್ದಾವೆ, ಅದರಲ್ಲಿ ಎಷ್ಟು ಸರ್ಕಾರಿ ಬಸ್ಸುಗಳು ಎಷ್ಟು ಖಾಸಗಿ ಬಸ್ಸುಗಳು ಓಡಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. 3 ವರ್ಷದಲ್ಲಿ ಎಷ್ಟು ಪರ್ಮಿಟ್ ಅನ್ನ ಹೊಸದಾಗಿ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೆ. ಅದಕ್ಕೆ ಕೂಡ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೊಂದು ಉಪ ಪ್ರಶ್ನೆಯನ್ನು ನಾನು ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಂಗಳೂರು ನಗರ ಭಾಗದಲ್ಲಿ ಮಂತ್ರಿಗಳೇ ಹೆಚ್ಚಿನ ಖಾಸಗಿ ಬಸ್ಸುಗಳೇ ಸಿಟಿ ಬಸ್ಸಸ್ಗಳು ಸರ್ವಿಸ್ನಲ್ಲಿದೆ. ನಂದು ನಗರ ಭಾಗ ಆದ ಕಾರಣ ಸಿಟಿ ಬಸ್ಸಸ್ಗಳು ಅಲ್ಲಿ ಸರಿಸುಮಾರು 400 ಸಿಟಿ ಬಸ್ಸಸ್ಗಳು ನೀವು ಪರ್ಮಿಟ್ ಕೊಟ್ಟಿದ್ರು ಕೂಡ ಆರ್ಥಿಕವಾಗಿ ಅವರಿಗೆ ಅಷ್ಟು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ತುಂಬಾ ಸಿಟಿ ಬಸ್ಸಸ್ಗಳು ಅವರು ಓಡಾಟ ಮಾಡಲ್ಲ. ಆ ಓಡಾಟ ಮಾಡದ ಕಾರಣ ಕೆಲವು ಕಡೆಗಳಲ್ಲಿ ನಾವು ಸರ್ಕಾರಿ ಬಸ್ಸಸ್ಗಳನ್ನ ಈ ಹಿಂದೆ ಹಾಕಿದ್ವಿ, ಸರ್ಕಾರಿ ಸಿಟಿ ಬಸ್ಸಸ್ಗಳು. ಆ ಸರ್ಕಾರಿ ಸಿಟಿ ಬಸ್ಸಸ್ಗಳು ಹಾಕಿದ್ದು ಕೂಡ ಕೆಲವಾರು ಸರ್ಕಾರಿ ಸಿಟಿ ಬಸ್ಸಸ್ಗಳು ತಮ್ಮ ಇಲಾಖೆಯಿಂದ ಕೂಡ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ನಾನು ಉದಾಹರಣೆಗೆ ತಮ್ಮ ಹತ್ರ ಕೇಳುವಂಥದ್ದು, ನನ್ನ ಪ್ರಶ್ನೆಯಲ್ಲಿ ನನಗೆ ಒಂದು ಕೆಲವು ಹೇಳ್ತೇನೆ, ಅದನ್ನು ತಾವು ತಮ್ಮ RTO ಅವರಿಗಿರ್ಬೋದು. ನಾನು RTO ಅವರಿಗೆ 3 ಬಾರಿ ಪತ್ರ ಕೊಟ್ಟೆ, ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೇನೆ ಮತ್ತು ಬಸ್ ಸಂಘದ ಅಧ್ಯಕ್ಷರಿಗೂ ಪತ್ರ ಕೊಟ್ಟಿದ್ದೇನೆ 3 ಬಾರಿ. ಆ ಬಸ್ಸಸ್ಗಳು ಓಡಾಡ್ತಾ ಇಲ್ಲ. ಬಸ್ಸುಗಳು ಓಡಾಡಬೇಕು. ಅವರು ಆ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಬರಬೇಕು ಕೆಲಸಕ್ಕೆ ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಓಡಿಸುವಂತ ಪ್ರಯತ್ನಗಳು ಮಾಡಬೇಕು ಅಂತ ಹೇಳಿದ್ರೆ RTO ಅವರಿಗೆ ಹೇಳಿದ ನಂತರ 1-2 ದಿವಸ ಓಡುತ್ತೆ, ಮತ್ತೆ ಓಡಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಒಂದು ಇವತ್ತು ಹೇಳ್ತೇನೆ, ನನ್ನ ಕ್ಷೇತ್ರದ ಶಕ್ತಿನಗರ ಸ್ಟೇಟ್ ಬ್ಯಾಂಕ್ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಸ್ಟೇಟ್ ಬ್ಯಾಂಕ್ ಶಕ್ತಿನಗರ ಸರ್ಕಾರಿ ಬಸ್ಗಳಿದ್ದವು, ಈಗ ಇಲ್ಲ. ಸ್ಟೇಟ್ ಬ್ಯಾಂಕ್ ಬಜಾಲ್ ಸರ್ಕಾರಿ ಬಸ್ಗಳಿದ್ದವು, ಸಿಟಿ ಬಸ್ಸಸ್ಗಳು ಅದಿಲ್ಲ. ಈಗ ಸ್ಟೇಟ್ ಬ್ಯಾಂಕ್ ಪಡೀಲ್ ಕನ್ನಗುಡ್ಡೆ ಸಿಟಿ ಬಸ್ಸಸ್ ಇತ್ತು, ಈಗ ಓಡಾಡ್ತಾ ಇಲ್ಲ. ಬೋಳೂರು ಮಾತಾಮೃತನಂದಮಯದಿಂದ ರೈಲ್ವೆ ಸ್ಟೇಷನ್ ಸಿಟಿ ಬಸ್ ಸರ್ಕಾರಿ ಬಸ್ ಓಡ್ತಾ ಇತ್ತು, ಅದು ಓಡಾಡ್ತಾ ಇಲ್ಲ. ಅದರ ನಂತರ ಪ್ರೈವೇಟ್ ಬಸ್ಗಳು ನಾನು ಹೇಳ್ತೀನಿ. ಈಗ ಪ್ರೈವೇಟ್ ಬಸ್ಗಳು ಮಂಗಳಾದೇವಿ ಟು ಜಲ್ಲಿಗುಡ್ಡೆ 3 ಬಸ್ಸಸ್ ಓಡಾಡ್ತಾ ಇತ್ತು, ಒಂದೇ ಓಡಾಡ್ತಾ ಇದೆ ಪ್ರೈವೇಟ್ ಅಲ್ಲಿ. ಅದೇ ರೀತಿ ಬಜಾಲ್ ಟು ಸ್ಟೇಟ್ ಬ್ಯಾಂಕ್ 9 ನಂಬರ್ನ ಬಸ್ಸು, ಅದು ದಿನಕ್ಕೆ ಟೋಟಲ್ ಆಗಿ ಎಷ್ಟು ಟ್ರಿಪ್ ಹೊಡಿಬೇಕು ಅದರ 25% ಟ್ರಿಪ್ ಹೊಡಿತಾ ಇಲ್ಲ. ಅದರ ನಂತರ ಬಜಾಲ್ ಪಡಪು ಕೊಟ್ಟಾರ, ಮಂಗಳಾದೇವಿ ಟು ಸರಿಪಳ್ಳ, ಸ್ಟೇಟ್ ಬ್ಯಾಂಕ್ ಟು ಸರಿಪಳ್ಳ, ಶಕ್ತಿನಗರ ಪ್ರೀತಿನಗರ ಟು ಶಕ್ತಿನಗರ. ನಾನು ಹೇಳುದು KDPಯಲ್ಲಿ ಇಲ್ಲಿ ಬಂದು ನಾನು ಒಂದು ಹೇಳ್ತೇನೆ ಕೇಳಿ. ಅಲ್ಲ, 1 ಮಿನಿಟ್ ಕೇಳಿ. ನಾನು ಹೇಳೋದೇನು ಕೇಳಿದ್ರೆ, KDPಯಲ್ಲಿ ಕೇಳಾಯ್ತು, ಉಸ್ತುವಾರಿ ಸಚಿವರ ಹತ್ರ ಕೇಳಾಯ್ತು, DC ಅವರ ಹತ್ರ ಕೇಳಾಯ್ತು, RTO ಅವರ ಹತ್ರ ಕೇಳಾಯ್ತು. ಇನ್ನು ನನಗೆ ಉಳಿದಿದೆ ಇಲ್ಲಿ ಒಂದು ಕೇಳುದು. ಇಲ್ಲಿಯೂ ಮಂತ್ರಿಗಳು ಅದನ್ನು ಓಡಿಸ್ಕೊಟ್ರೆ ಸಾಕು. ಇಲ್ಲಾದ್ರೆ ನಾನು ಜನರಿಗೆ ಏನ್ ಹೇಳ್ಬೇಕು ಹೇಳಿ. ನಾನು 3 ಬಾರಿ RTO ಅವರಿಗೆ ಪತ್ರ ಕೊಟ್ಟಿದ್ದೇನೆ. KDP ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಸರಿಸುವಾಗ ಪ್ರಶ್ನೆ ಎತ್ತಿದ್ದೇನೆ, ಈ ಬಸ್ಸಿದ್ದು 3 ಬಾರಿ ಎತ್ತಿದ್ದೇನೆ. ಅದಕ್ಕೆ ಹೇಳ್ತೇನೆ, ಈ ಎಲ್ಲ ಸಿಟಿ ಬಸ್ಸಸ್ಗಳು ಅವರು ಕೊಟ್ಟಂತ ಪರ್ಮಿಟ್ನವರು ಅವರು ಓಡಿಸ್ಕೊಳ್ಬೇಕು, ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಅಂತ 10-15 ರೂಟಿನ ಬಸ್ಗಳು ಓಡಾಡ್ತಾ ಇಲ್ಲ. ಈಗ ಕೆಲವರು ಖಾಸಗಿ ಬಸ್ ಪರ್ಮಿಟ್ ತಗೊಳ್ತಾರೆ, ಸರಿಯಾಗಿ ಓಡಿಸುವುದಿಲ್ಲ. ಅಲ್ಲಿ RTO ಅವರು ಕರೆದು ಹೇಳ್ಬೇಕು, ಒಂದು ಓಡಿಸಬೇಕು ಅಥವಾ ಇಲ್ಲ ಪರ್ಮಿಟ್ ಕ್ಯಾನ್ಸಲ್ ಮಾಡಬೇಕು, ಬೇರೆಯವರಿಗೆ ಅದು ಪರ್ಮಿಟ್ ಕೊಡಿ, ಬೇರೆಯವ್ರಿಗೆ ಯಾಕೋ ಹಾಕಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರ ಕಳಕಳಿ ಅರ್ಥ ಆಗಿದೆ ಸಭಾಧ್ಯಕ್ಷರೇ. ಒಂದು ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಬರ್ತಾ ಇದೆ, 100 ಮಂಗಳೂರಿಗೆ ಬರುತ್ತೆ ಸಭಾಧ್ಯಕ್ಷರೇ. ಅಂದ್ರೆ ಮಂಗಳೂರು ಸುತ್ತಮುತ್ತ ಎಲ್ಲರಿಗೂ ಅನುಕೂಲ ಆಗುತ್ತೆ. 5 ಎಕರೆ ಜಾಗನೂ ರೆವಿನ್ಯೂನವರು ಕೊಟ್ಟಿದ್ದಾರೆ, ಅಲ್ಲಿ ಡಿಪೋನು ಕೂಡ ಕಟ್ತೀವಿ. ಅದರಲ್ಲಿ ಹೆಚ್ಚಿನ ಬಸ್ಸಸ್ ತಗೊಂಡಿದ್ದಾರೆ. ಅಧ್ಯಕ್ಷ ಕ್ಷೇತ್ರಕ್ಕೆ ಕೊಂಡೋಗಿದ್ದಾರೆ ಹೆಚ್ಚಿನ ಬಸ್ಸಸ್ ನಮ್ಮ ನಗರದವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಲ್ಲಲ್ಲ, ಚೆಂಬು ಕೊಟ್ಟಿದ್ದಾರೆ, ಎಲ್ಲ ಹೆಚ್ಚಿನ ಅಧ್ಯಕ್ಷ ಕೊಂಡಿದ್ದಾರೆ.
ಅವು ಕೊಂಚ ಕೊರಲೆ ಇಂಚು ನಾವ್ ತಗೊಳ್ಳೋದಲ್ಲ, ಅಲ್ಲ, ನಿಮ್ಮ ಕ್ಷೇತ್ರಕ್ಕೆ ಓಡಾಡಿಸ್ತಾ ಇದ್ದೀರಿ ನೀವು. ಡಿಪ್ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಬಸ್ ಅಲ್ಲಿಗೆ ಬರ್ಲೇಬೇಕಲ್ಲ. ಅಧ್ಯಕ್ಷ, ನೀವು ಎಷ್ಟು ಹುಷಾರಿದ್ದೀರಿ ಅಂತ ಹೇಳಿದ್ರೆ ಹೆಚ್ಚಿನದು ಅವ್ರಿಗೆ ಕೊಂಡೋಗಿದ್ದಾರೆ. ಅವ್ರ ಹತ್ರ ಇವತ್ತು ಅಧಿಕಾರ ಇದೆ, ಮೇಲ್ಪೀಠದಲ್ಲಿ ಕೂತ್ಕೊಂಡಿದ್ದಾರೆ, ತಗೊಂಡಿದ್ದಾರೆ. ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಗರ ಭಾಗದ ಬಸ್ಸುಗಳು ನೀವು RTO ಅವರಿಗೆ ಮತ್ತು ನಿಮ್ಮ ಇವರಿಗೆ ಕಮಿಷನರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಯಾವುದೇ ನಗರ ಭಾಗದ ಪ್ರೈವೇಟ್ ಬಸ್ ಇರ್ಬೋದು, ಸರ್ಕಾರಿ ಬಸ್ ಇರ್ಬೋದು, ಆ ನಗರದ ಸಿಟಿ ಬಸ್ಸಸ್ಗಳು ಸರಿಯಾಗಿ ಓಡಾಡಬೇಕು. ದಯವಿಟ್ಟು ಅರ್ಥ ಮಾಡಿಕೊಡಿ. ಸರ್ಕಾರಿ ಬಸ್ಸು ಯಾರು ಪರ್ಮಿಟ್ ತಗೊಂಡು ಓಡಿಸ್ತಿಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಕ್ ಹೇಳ್ತೀನಿ. ಆಮೇಲೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಬರೋಕ್ ಮುಂಚೆ ನಾನು ನಾಳೆನೇ MD ಅವ್ರು ಕರೆದು ಅಲ್ಲಿರ್ತಕ್ಕಂಥ ಮಂಗಳೂರು ಇಲ್ಲಿಗೆ DC ಇಲ್ಲಿ ಕರೆಸಿ, ನಿಮ್ಮನ್ನು ಕೂಡ ಕರೆಸಿ ನಿಮ್ಮ ಎಲ್ಲಾ ಕೆಲಸ ಕೂಡ ಮಾಡ್ಕೊಡಿ. ಓಕೆ. ಜಗದೀಶ್ ಗುಡಗಂಟಿ ಇಲ್ಲ, GS ಪಾಟೀಲ್ ಇಲ್ಲ, ನಾರಭರತ್ ರೆಡ್ಡಿ